ತೊಕ್ಕೋಟದ ಸ್ಮಾರ್ಟ್ ಸಿಟಿ ಬೊಕ್ಕ ಸ್ಮಾರ್ಟ್ ಪ್ಲಾನೆಟ್ ಕರಿ 10 ದಿನಟ್ಟು ಪೂರ್ತಿ ಬಂದ್ ಪರಿಸ್ಥಿತಿ ಉಂಡು. ಸ್ಮಾರ್ಟ್ ಪ್ಲಾನೆಟ್ದ ವ್ಯಕ್ತಿವರಿಯಾಗ ಕೊರೋನಾ ಸೋಂಕು ದೃಢ ಆಯ್ನ ಹಿನ್ನೆಲೆ 3 ತಾರೀಕದ್ದು ಸ್ಮಾರ್ಟ್ ಸಿಟಿ ಬೊಕ್ಕ ಸ್ಮಾರ್ಟ್ ಪ್ಲಾನೆಟ್ ಸುತ್ತ ಪರಿಸರನು ಪೂರ್ತಿ ಲಾಕ್ಡೌನ್ ಮಂತದ್ದು ಕಟ್ಟೆಚ್ಚರದ ಕಣ್ಗಾವಲ್ಗೆ ಒಳಪಡಿಸಾದೇರು. ಸ್ಮಾರ್ಟ್ ಸಿಟಿ ಬೊಕ್ಕ ಸ್ಮಾರ್ಟ್ ಪ್ಲಾನೆಟ್ ವಾಣಿಜ್ಯ ವಸತಿ ಸಮುಚ್ಚಯ ಉಳಾಯಿ ಉಪ್ಪುನಕ್ಲೆಗೆ ಆಹಾರ ದಿನಸಿ ಸಾಮಗ್ರಿಗಳನ್ನು ವಿತರಣೆ ಮನ್ಪುನ ಬಗೆಟ್ ಉಳ್ಳಾಲ ನಗರಸಭೆಟ್ ಶಾಸಕರು ಶ್ರೀ UT ಖಾದರ್ನ ಮುತಾಲಿಕೆಡು ತುರ್ತು ಸಭೆಲ ನಡಪಾದಿತ್ತೇರು. ನಿಮಗೆ ಪಾಸ್ ಕೊಡುವ ಇದರಲ್ಲಿ ಅವ್ರಿಗೆ ಏನಾದರೂ ಮೆಡಿಸಿನ್ ಏನಾದ್ರು ಬೇಕಿದ್ದರೆ ಅವರು ನಿಮಗೆ ಒಂದು ಫೋನ್ ಮಾಡಿದರೆ ನೀವು ಅಂಗಡಿಯಿಂದ ಹೋಗಿ ತಗೊಂಡು ಕೊಟ್ಟರೆ ಯಾರು ಎಲ್ಲರಿಗೆ ಮೆಡಿಸಿನ್ ಇರುವುದಿಲ್ಲಲ್ಲ, ಸ್ವಲ್ಪ ಜನಕ್ಕೆ ಇರುವುದು ಅಲ್ವಾ, ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ ತಗೊಳ್ಬೇಕು. ಏನಿಲ್ಲ, ಒಬ್ಬ ಮೆಡಿಕಲ್ ಸ್ಟೋರ್ ಒಬ್ಬರು ಕರ್ಕೊಂಡು ಹೋಗೋದು ಬಿಟ್ಟರೆ ಅವ್ರು ಮಾಡ್ಕೋತಾರೆ, ತೊಂದರೆ ಇಲ್ಲ. ಅದನ್ನ ಮತ್ತೆ ಮೆಡಿಕಲ್ ಸ್ಟೋರ್ ಟಚ್ ಮಾಡಿದರೆ ಅಷ್ಟೇ ಸಾಕು, ಅವರೇ ಮಾಡ್ತಾರೆ. ಅವರೇ ಅದು ಮಾಡ್ತಾರೆ. ಮೆಡಿಕಲ್ ಸ್ಟೋರ್ನ ಕರ್ಕೊಂಡು ಹೋಗಿ, ತರಕಾರಿ ಅಂಗಡಿ ಕರ್ಕೊಂಡು ಹೋಗಿ, ಹಣ್ಣಿನ ಅಂಗಡಿ ಕರ್ಕೊಂಡು ಹೋಗಿ, ದಿನಸಿ ಅಂಗಡಿ ಕರ್ಕೊಂಡು ಹೋಗಿ, 4 ಐಟಮ್ ಹಾಲು 5 ಐಟಮ್ನ 5 ಜನ ಕರ್ಕೊಂಡು ಹೋಗ್ಬಿಟ್ರೆ ಅವ್ರು ಮಿಕ್ಕಿಂಗ್ ಮಾಡ್ಕೋತಾರೆ. ಅದು ಮಾಡಿ. ಈ ಸಂದರ್ಭಡ್ ನಗರಸಭೆತ ಮುತಾಲಿಕೆಡು ಕೆಲವರೇನು ಗುರುತಿಸಾದು ಅಕ್ಲೆಗ್ ಸ್ಮಾರ್ಟ್ ಸಿಟಿ ಬೊಕ್ಕ ಸ್ಮಾರ್ಟ್ ಪ್ಲಾನೆಟ್ ದಕ್ಲೆಗ್ ಅಗತ್ಯ ಉಪ್ಪುನ ವಸ್ತುಲೇನು ಒದಗಾಯರ ಪಾರ್ಸಲ್ನ ಕೊಡ್ತೇರು. ಇಂದಟ್ಟು ಸ್ಮಾರ್ಟ್ ಸಿಟಿ ಬೊಕ್ಕ ಸ್ಮಾರ್ಟ್ ಪ್ಲಾನೆಟ್ ವಸತಿ ಸಮುಚ್ಚಯದ ಅಸೋಸಿಯೇಷನ್ ಅಧ್ಯಕ್ಷರು, ವಾಣಿಜ್ಯ ಸಮುಚ್ಚಯದ ಅಸೋಸಿಯೇಷನ್ ಅಧ್ಯಕ್ಷರು ಇಂಚ ಕೆಲವರೆಗೆ ಗುರುತಿಸಾದು ಅಕ್ಲೆಗ್ ಇಂದತ್ತ ಜವಾಬ್ದಾರಿಲ್ಲ ಒದಗಾದರು. ಈ ಜವಾಬ್ದಾರಿನ ಬಾರಿ ಪೊರ್ಲುಡೆ ನಿಭಾಯಿಸಾಯಿನ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಪ್ಲಾನೆಟ್ದ ಜಂಟಿ ಅಸೋಸಿಯೇಷನ್ ದಕ್ಕಲು ಸ್ಮಾರ್ಟ್ ಸಿಟಿ ಬೊಕ್ಕ ಪ್ಲಾನೆಟ್ದ ಇಲ್ಲದಕ್ಲೆಗೆ ಇಂದೆತ್ತ ಬರಿಟುಪ್ಪುನ ಸುಮಾರು 25 ಇಲ್ಲದಕ್ಲೆಗೆ ಅಗತ್ಯ ದಿನಬಳಕೆ ಕಿಟ್ಟಲೇನು ಸುಮಾರು 8 ಹೆಚ್ಚಿಗೆ ಇಲ್ಲಡೆ ಅಸೋಸಿಯೇಷನ್ದ ವತಿರ್ದು ಉಚಿತವಾದ ವಿತರಣೆ ಮಾಡ್ತಿದ್ದೇರು. ಇಂದೆತ್ತ ಬಗೆಟ್ ಅಸೋಸಿಯೇಷನ್ ಅಧ್ಯಕ್ಷರು ಶ್ರೀ ಸಲೀಂ ಕುಂಪಲ ಪಾತೆರೊಂದು ನಮ್ಮ ಜಿಲ್ಲೆಡು ಐಟಲ ಕುಡ್ಲಾಡು ಕೊರೋನಾ ಸೋಂಕು ಕಡಿಮೆ ಆವೊಂದುಂಡು ಆಯ್ನಾತು ಬೇಗ ಈ ಪರಿಸ್ಥಿತಿ ಸರಿ ಆವಡು ಪಂಡದು ತೆರಿಪಾಯಿರು. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತು. ನಾವಿವತ್ತು ಸ್ಮಾರ್ಟ್ ಸಿಟಿಯ ರೆಡ್ ಝೋನಿನ ಹೊರಗೆ ನಿಂತಿದ್ದೇವೆ. 6 ಮಂದಿ. ಈ 6 ಮಂದಿ ಸಹ ನಾವು ಕಾರ್ಯಕರ್ತರ ಹಾಗೆ ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಅಲ್ಲಿಗೇನು ಎಲ್ಲ ಆಹಾರ ಪದಾರ್ಥಗಳು ಮೆಡಿಸಿನ್ಗಳು ಬೇಕು ಅದನ್ನು ತಲುಪಿಸುವಂತಹ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಇನ್ಶಾಅಲ್ಲ ಈ ನಮ್ಮ ಇದರಲ್ಲಿ ನಾಸಿರ್ ಸಾಮಾನಿಗೆ ಅವರು ಹಾಗೂ ಸಾಗರ್ ಇಸ್ಮಾಲ್ ಸರ್ ಮತ್ತು ಸಿದ್ದಿಕ್ ಬಾಯಿ ಸ್ಮಾರ್ಟ್ ಸಿಟಿಯ ಪ್ಲಾಟಿನ ಸೊಸೈಟಿ ಅಧ್ಯಕ್ಷರು ಹಾಗೂ ನಮ್ಮ ಸಾದಿಕ್ ಸಾಹೇಬರು ಹಾಗೂ ಮಲಿಕ್ರು ಅವರು ನಾವು ಒಟ್ಟಿಗೆ ಸೇರಿ ಒಂದು ಟೀಮಿನ ಹಾಗೆ ಬಿಡ್ತಾ ಇದ್ದೇವೆ. ಮತ್ತು ಇಲ್ಲಿ 12 ಮಂದಿ ಪಾಸಿಟಿವ್ ನಮ್ಮಲ್ಲಿ ಬಂದಿತ್ತು ದಕ್ಷಿಣ ಕನ್ನಡದಲ್ಲಿ. ಅದರಲ್ಲಿ 6 ಮಂದಿ ಸೋಂಕಿತರು ಕ್ಲಿಯರ್ ಆಗಿದ್ದಾರೆ. ಇನ್ನು 8 ಮಂದಿ ಕ್ಲಿಯರ್ ಆಗಿದ್ದಾರೆ. 4 ಮಂದಿ ಉಂಟು. ಆ 4 ಮಂದಿಯಲ್ಲಿ 2 ಮಂದಿ ನಾಳೆ ನಾಳ್ದು ಕ್ಲಿಯರ್ ಆಗ್ಬೋದು. ಹಾಗೆ ನಮ್ಮ ಸ್ಮಾರ್ಟ್ ಸಿಟಿಯ ಸಲೀಂ ಹೆಗ್ಡೆ ಅವರು ಬಹುಶಃ 23-24ಕ್ಕೆ ಅವ್ರದ್ದು ಸಹ ಕ್ಲಿಯರ್ ಆಗ್ಬೋದು. ಮತ್ತು ಈ ಪ್ರದೇಶದಲ್ಲಿ ನಮ್ಮ ಈಗ ನಾವು ಕಂಡ ಹಾಗೆ ಅಂಥದ್ದು ಸೋಂಕಿತರ ಒಂದು ಏನು ಸುಳಿವು ಸಿಕ್ಕುವುದಿಲ್ಲ. ಹಾಗೂ ಡಿಪಾರ್ಟ್ಮೆಂಟ್ ಮತ್ತು ಇವರು ಆರೋಗ್ಯ ಇಲಾಖೆಯವರು ತುಂಬ ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ತುಂಬ ಮೆಹನತ್ ಮಾಡ್ತಾಯಿದ್ದಾರೆ. ಹಾಗೂ ಅವರ ಮೆಹನತ್ತಿಗೆ ಶ್ಲಾಘನೀಯ. ಮತ್ತು ನಮ್ಮ ಇಡೀ ನಮ್ಮ ಡಿಪಾರ್ಟ್ಮೆಂಟ್ ಮತ್ತು ಎ ಸಿ ಪಿ ಸಾಹೇಬರು ಹಾಗೂ ನಗರಸಭೆಯ ನಮ್ಮೊಂದಿಗೆ ಸಹಕರಿಸಿದ ಎಲ್ಲರಿಗೂ ನಮ್ಮ ಹೃದಯಪೂರ್ವಕ ವಂದನೆಗಳು. ಮತ್ತು ರೆಡ್ ಝೋನಿನ ಒಳಗಿದ್ದಂಥವರಿಗೆ ಇವತ್ತು ತುಂಬ ಕಷ್ಟದಲ್ಲಿದ್ದಾರೆ. ಹಾಗೂ ದೇವರು ಅವರನ್ನು ಎಲ್ಲರನ್ನು ಗುಣಪಡಿಸಲಿ ಹೇಳಿ ನಾನು ದೇವರಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೂ ಅಲ್ಲಿ ರೆಡ್ ಝೋನಿನ ಒಳಗೆ ಯಾರೂ ಸಹ ಸೋಂಕಿತ ವ್ಯಕ್ತಿ ಇಲ್ಲ. ಇವತ್ತು ಎಲ್ಲ ನೆಗೆಟಿವ್ ಇದ್ದಾರೆ. ಮತ್ತು ಚುಂಬುಕುಟ್ಟೆಯಲ್ಲಿ ಸಹ ಮೊನ್ನೆ ಟೆಸ್ಟ್ ಮಾಡಿದ್ದಾರೆ, ದೇವರದಿಂದ ಅದು ಸಹ ನೆಗೆಟಿವ್ ಬಂದಿದೆ. ಇನ್ಶಾಅಲ್ಲ ಇಲ್ಲಿ ಅಂತಹ ಒಂದು ಏನಿಲ್ಲ ಹೇಳಲು ಬಯಸುತ್ತಿದ್ದೇನೆ. ಇನ್ಶಾಅಲ್ಲ ನನಗೆ ಇದೊಂದು ಮಾತು ಆಡಲು ಅವಕಾಶ ಕೊಟ್ಟಂತಹ ಗುರುಳವರಿಗೆ ತುಂಬ ಧನ್ಯವಾದಗಳು. ಸ್ಮಾರ್ಟ್ ಸಿಟಿ ಅಸೋಸಿಯೇಷನ್ದ
TS ನಾಸಿರ್ ಸಾಮಾಣಿಕೆ ಪಾತೆರೊಂದು ನಮ್ಮ ಅಸೋಸಿಯೇಷನ್ ದಕ್ಕಲು ಸೇರೊಂದು ಈ ಪೊರ್ತು ಲಾಕ್ಡೌನ್ ಉಪ್ಪುನ ಸ್ಮಾರ್ಟ್ ಸಿಟಿ ಬೊಕ ಪ್ಲಾನೆಟ್ದ ಫ್ಲಾಟ್ ದಕ್ಲೆಗ್ ಅಂಚನೆ ಅವೇತ ಬರಿಟುಪ್ಪುನ ಇಲ್ಲ ದಕ್ಲೆಗ್ ಅಗತ್ಯ ಸಾಮಾನ್ಯನು ಕೊರೊಂದಿಲ್ಲ ಹಿಂದಕ್ಕೆ ಸರ್ಕಾರದ ಒವ್ವೇ ಅನುದಾನಲ್ಲ ದೆತ್ತೊಂದಿಜ ಮಾತೆರಲ ಒಟ್ಟು ಸೇರಿದು ಈ ಸೇವೆ ಮಲ್ತೊಂದಿಲ್ಲ ಉಳ್ಳಾಲ ನಗರಸಭೆದ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ತಂಗಳಿಗೆ ಎಡ್ಡ ರೀತಿಯ ಸಹಕಾರ ಕೊಡ್ತಿರೋ ಪಂಡದ ತೆರಿಪಾಯಿರಿ. ತೊಕ್ಕೋಟು ಪರಿಸರದಲ್ಲಿರ್ತಕ್ಕಂಥ 2 ಕಟ್ಟಡಗಳಾಗಿವೆ. ಒಂದು ಸ್ಮಾರ್ಟ್ ಸಿಟಿ ಮತ್ತು ಸ್ಮಾರ್ಟ್ ಪ್ಲಾನೆಟ್. ಸ್ಮಾರ್ಟ್ ಸಿಟಿ ಬೇರೆ, ಸ್ಮಾರ್ಟ್ ಪ್ಲಾನೆಟ್ ಬೇರೆ. ಈ ಸ್ಮಾರ್ಟ್ ಪ್ಲಾನೆಟಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಸೋಂಕು ಬಂದಿರತಕ್ಕಂಥ ವಿಷಯ ತಮಗೆಲ್ಲ ಗೊತ್ತಿದೆ. ಈ ಸೋಂಕು ಬಂದ ಮರುದಿವಸ ನಮ್ಮ ಈ ಕ್ಷೇತ್ರದ ಶಾಸಕರು UT ಖಾದರ್ ಅವರು ಒಂದು ವಿಶೇಷವಾಗಿರ್ತಕ್ಕಂಥ ಸಭೆಯನ್ನು ನಡೆಸಿದರು. ಈ ಸಭೆಗೆ ನಮ್ಮನ್ನೆಲ್ಲ ಕರೆದು ತದನಂತರ ಪೊಲೀಸ್ ಇಲಾಖೆಯವರನ್ನು, ಅದೇ ರೀತಿ ಆರೋಗ್ಯ ಅಧಿಕಾರಿಗಳು, ನಗರಸಭೆ ಎಲ್ಲ ಅಧಿಕಾರಿ ವರ್ಗದವನ್ನು ಕರೆದು ಈ ಕ್ವಾರಂಟೈನ್ ಮಾಡಿದ ತಕ್ಷಣ ಅಲ್ಲಿ ಸೀಲ್ಡ್ ಔಟ್ ಆಯಿತು. ಈ ನಂತರ ಅವರಿಗೆ ಏನು ಆಹಾರ ಸಾಮಗ್ರಿ ಬೇಕು ಅಥವಾ ದಿನನಿತ್ಯ ಉಪಯೋಗಿಸ್ತಕ್ಕಂಥ ಏನು ಸಾಮಗ್ರಿ ಬೇಕು ಅದನ್ನು ಹೇಗೆ ನಾವು ಕೊಂಡೋಗಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಸಭೆ ನಡೆಸಲಾಯಿತು. ಅಲ್ಲಿ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ, ನಮ್ಮ ಈ ಬಿಲ್ಡಿಂಗಿನ ಒಂದು ಮಾಲಕರ ಅವರನ್ನೆಲ್ಲ ಕರ್ಕೊಂಡು ಬಿಟ್ಟು ಅವರ ಸಹಕಾರದಿಂದ ವಿಶೇಷವಾಗಿರ್ತಂಥ ಒಂದು ಪ್ಯಾಕೇಜನ್ನು ನಾವಂದರೆ ಒಂದು ಕಿಟ್ಟನ್ನು ಮಾಡಿ ಸರಿಸುಮಾರು 50 ಜನರಿಗೆ ಅಲ್ಲಿ ತಲುಪಿಸುವಂಥ ಕೆಲಸ ಆಯಿತು. ತದನಂತರ ಸಮೀಪದಲ್ಲಿರ್ತಕ್ಕ ವಿನಮ್ರದ ಬದಿಯಲ್ಲಿರ್ತಕ್ಕಂಥ ಒಂದು 25 ಮನೆಗಳಿಗೆ ಕೂಡ ಅವರು ಕೂಡ ಈ ಒಂದು ಸೀಲ್ಡ್ ಔಟ್ ಆಗಿರೋದಕ್ಕಿಂತ ಹೊರಗಡೆ ಬರೋಕ್ಕಾಗದೆ ಸ್ವಲ್ಪ ನಾವು ನಮ್ಮ ರೀತಿಯಲ್ಲಿ ಸಹಕಾರವನ್ನು ಮಾಡಿದ್ದೇವೆ. ಅದೇ ರೀತಿ ನಾನು ಬಹುಶಃ ಈ ಮಾತನ್ನು ಯಾಕೆ ಹೇಳಲಿಕ್ಕೆ ಇಚ್ಛೆಪಡ್ತಾನೆ ಅಂತ ಹೇಳಿದ್ರೆ, ಒಂದು ಸುದ್ದಿ ಮಾಹಿತಿಯಲ್ಲಿ ಬಂತು ನಮಗೆ ಈ ಎಲ್ಲ ವ್ಯವಸ್ಥೆಯನ್ನು ಅಲ್ಲಿ ನಮ್ಮ ಸ್ಥಳೀಯ ಆಡಳಿತ ನೋಡಿಕೊಂಡಿದ್ದೇನೆ ಅಂತ ಒಂದು ಮಾಹಿತಿ ಬಂತು. ಆದರೆ ನಾವು ನಿಮ್ಮ ವಾಹಿನಿ ಮುಖಾಂತರ ತಿಳಿಯಪಡಿಸಿದ್ದೇನೆಂದರೆ, ಆ್ಯಕ್ಚುಲಿ ಅಲ್ಲಿ ಆರೋಗ್ಯ ಅಧಿಕಾರಿಯವರು ಬಂದು ಅವರದೇ ಆದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆದರೆ ಪೊಲೀಸ್ ಅಧಿಕಾರಿಯವರು ಕೂಡ ನಮ್ಮೊಂದಿಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಅದಕ್ಕೆ ಬೇಕಾದಂಥ ಸಾಮಗ್ರಿ ಪೂರೈಸಲು ಬಹಳ ಸಹಕಾರ ಮಾಡಿದ್ದಾರೆ. ಆದರೆ ವಿಶೇಷವಾಗಿ ಸರ್ಕಾರದಿಂದ ಬರ್ತಕ್ಕಂಥ ಏನಾದರೂ ಅನುದಾನ ಏನಿದೆಯೋ ಆಹಾರ ಸಾಮಗ್ರಿಗಳನ್ನು ಪೂರೈಸಲಿಕ್ಕೆ ಯಾರಿಂದ ನಾವು ಎಲ್ಲರೂ ಕೂಡ ಸೇರಿಕೊಂಡು ಮಾಡಿದ್ದೇವೆ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ನಾವು 5 ಜನರ ಸೇರಿಕೊಂಡು ನಮ್ಮ ಸಾಗರ್ ಕಲೆಕ್ಷನ್ನ ಮಾಲಕರಾಗಿದ್ದ ಇಸ್ಮಾಲ್ ಹಾಕನವರು, ಅದೇ ರೀತಿ ಶಾಪ್ ಓನರ್ಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸಲೀಂ ಕುಂಪಲ್ರವರು, ಫ್ಲ್ಯಾಟ್ ಓನರ್ಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದೀಕ್ರವರು, ನಮ್ಮ ಸ್ಥಳೀಯರಾಗಿರ್ತಕ್ಕಂಥ ಕಲ್ಲಾಪು ಸಾದಿಕ್ರವರು, ಅದೇ ಮಾಲೀಕರವರು ಎಲ್ಲರೂ ಕೂಡ ಸಹಕರಿಸಿದ್ದಾರೆ. ಅದೇ ರೀತಿ ವಿಶೇಷವಾಗಿ ನಮಗೆ ಈ ಸಾಮಾನುಗಳನ್ನು ಸಾಗಾಟ ಮಾಡಲಿಕ್ಕೆ ಪೊಲೀಸ್ ಅಧಿಕಾರಿಯವರು ನಮ್ಮೊಂದಿಗೆ ಬಹಳ ಒಳ್ಳೆ ರೀತಿಯಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ ಅಂತ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದಾರೆ. ಆದರೆ ನಮ್ಮ ಸ್ಥಳೀಯ ಆಡಳಿತ ಈ ಒಂದು ಸಾಮಗ್ರಿಗಳನ್ನು ಕೊಂಡೋಗಲಿ, ಯಾಕೆಂತ ಹೇಳಿದರೆ ಒಳಗಡೆ ಇರುವವರು ಹೊರಗಡೆ ಬರಲಿಕ್ಕೆ ಆಗದಂಥ ಸಂದರ್ಭ ನಮಗೆ. ಒಳಗಡೆ ಇರುವವರು ಕೂಡ ಒಳಗಡೆ ಹೋಗಲಿಕ್ಕೆ ಭಾಳ ಕಷ್ಟ. ಯಾಕೆಂತ ಹೇಳಿದರೆ ಈ ರೆಡ್ ಝೋನ್ ಆಗಿರೋದ್ರಿಂದ ನಮ್ಮ ಸ್ಥಳೀಯ ಆಡಳಿತ ಏನು ಮಾಡಿದ್ದಾರೆ, ಅದಕ್ಕೊಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಅದೇ ರೀತಿ ಈ ಒಂದು ಒಳಗಡೆ ಇರುವ ಜನರು, ಈ ಫ್ಲ್ಯಾಟ್ನ ಒಳಗಡೆ ಇರುವ ಜನರು ಹೊರಗಡೆ ಇರತಕ್ಕಂಥ ಸಾಮಾನುಗಳನ್ನು ಕೊಂಡೋಗಲಿಕ್ಕೆ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ ಅಂತ ಮಾತನ್ನು ಇಚ್ಛೆಪಡ್ತಾರೆ. ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಪ್ಲಾನೆಟ್ದ ನಿವಾಸಿಲೆಗ್ ಅತ್ತಂದೆ ಹಿಂದೆ ತಾನೇ ಬರಿಟ್ ಲಾಕ್ಡೌನ್ದ ಉಳಾಯ್ಡು ತಿಕ್ಕಲ್ದಿನ ತಂಕ್ಲೆಗ್ಲ ಸುಮಾರು 25 ಇಲ್ಲದಕ್ಲೆಗ್ ಸ್ಮಾರ್ಟ್ ಸಿಟಿ ಬೊಕ ಸ್ಮಾರ್ಟ್ ಪ್ಲಾನೆಟ್ ಅಸೋಸಿಯೇಷನ್ದಗಳು ದಿನಸಿ ಸಾಮಗ್ರಿಗಳನ್ನು ಕೊರತೆರು ಪಂಡದು ಸ್ಥಳೀಯ ನಿವಾಸಿ ಇತ್ತೆ ಲಾಕ್ಡೌನ್ದ ಉಳಾಯಿ ತಿಕ್ಕಲ್ದಿನ ತಂಗಲ್ನ ಸಮಸ್ಯೆಲೇನು ಹೊಸ ಕುರಾಲಿಗೆ ತೆರಿಪಾದು ದಿನಸಿ ವಿತರಣೆ ಮಂತಿನ ಸ್ಮಾರ್ಟ್ ಸಿಟಿ ಬೊಕ ಸ್ಮಾರ್ಟ್ ಪ್ಲಾನೆಟ್ದ ಅಸೋಸಿಯೇಷನ್ದಗಳಿಗೆ ಸೊಲ್ಮೆ ಸಂದಾಯರು. ಕಳೆದ 3ನೇ ತಾರೀಕಿಗೆ ಸಂಜೆ ಉಳ್ಳಲ ಪೊಲೀಸ್ ಠಾಣೆಯ ಅಧಿಕಾರಿಗಳು ಬಂದು ನಮ್ಮಲ್ಲಿ ಹೇಳಿದರು. ಏನು ಹೇಳಿದರೆ, ಈ ಏರಿಯಾವನ್ನು ನಾವು ರೆಡ್ ಝೋನ್ ಹೇಳಿ ಡಿಕ್ಲೇರ್ ಮಾಡಿದ್ದೇವೆ, ನೀವು ಯಾವುದೇ ಕಾರಣಕ್ಕೆ ನಮ್ಮ ಮನೆಯಿಂದ ಹೊರಗೆ ಇಳಿಯುವ ಹಾಗೆ ಇಲ್ಲ ಹೇಳಿ ಅಷ್ಟನ್ನು ಹೇಳಿ ಅವರು ಹೋದರು. ಆದರೆ ಇವತ್ತಿಗೆ ಈಗ ಒಂದು 12 ದಿನಗಳಾಗ್ತಾ ಇದೆ. ಆದರೆ ಯಾವುದೇ ಸ್ಥಳೀಯ ಆಡಳಿತ ಆಗಿರ್ಬೋದು, ನಮ್ಮ ಇಲ್ಲಿನ ಅಧಿಕಾರಿಗಳಾಗಿರ್ಬೋದು, ನಮಗೆ ಯಾವುದೇ ರೀತಿಯ ಸವಲತ್ತುಗಳನ್ನು ಈ ತನಕ ಒದಗಿಸಿರಲಿಲ್ಲ. ಇದಕ್ಕೆ ಸಂಬಂಧಿಸಿದ ಹಾಗೆ ನಾನು ನಮ್ಮ ಸ್ಥಳೀಯ ಆಡಳಿತದ ಹೇಳಿದರೆ ನಮ್ಮ ಪುರಸಭೆಯ ಈ ಪ್ರದೇಶಕ್ಕೆ ಸಂಬಂಧಿಸಿರುವಂತಹ ಮೆಂಬರನ್ನು ಕೂಡ ಫೋನ್ ಮಾಡಿ ಮಾತನಾಡಿದ್ದೆ. ಆ ಸಂದರ್ಭದಲ್ಲಿ ಅವರು ನಮ್ಮಲ್ಲಿ ಹೇಳಿದರು, ನಿಮಗೆಲ್ಲ ರೀತಿಯ ಫೆಸಿಲಿಟಿಗಳನ್ನು ನಾವು ಮಾಡಿಕೊಡ್ತೇವೆ ಹೇಳಿ, ಆದರೆ ಯಾವುದೇ ರೀತಿಯ ಸವಲತ್ತುಗಳನ್ನು
ನಮ್ಮ ಹೇಳಿದರೆ ಇಲ್ಲಿ ಈಗ 2 ಫ್ಲ್ಯಾಟ್ಗಳಿವೆ, ಸ್ಮಾರ್ಟ್ ಸಿಟಿ ಮತ್ತು ಸ್ಮಾರ್ಟ್ ಪ್ಲ್ಯಾನೆಟ್ ಹೇಳಿ. ಅದರ ಹಿಂದ್ಗಡೆ ಬರುವಂತಹ 25 ಮನೆಗಳು, ಇವುಗಳೆಲ್ಲ ರೆಡ್ ಝೋನಲ್ಲೇ ಇರುವಂಥದ್ದು. ಆದರೆ ಯಾವುದೇ ಅಧಿಕಾರಿಗಳು ನಮಗೆ ಯಾವುದೇ ರೀತಿಯ ಸಹಕಾರವನ್ನು ಮಾಡಲಿಲ್ಲ. ಇಲ್ಲಿರುವಂಥದ್ದು ಒಟ್ಟು 2 ATMಗಳು. ATMಗಳಿಂದ ನಮಗೆ ಹಣ ತೆಗಿಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಇಲ್ಲಿ ಪೂರ್ತಿಯಾಗಿ ನಮ್ಮನ್ನು ಬಂದ್ ಮಾಡಿದ್ದಾರೆ. ಹಾಗಿರುವಾಗ ಎಲ್ಲ ಮನೆಗಳಲ್ಲಿಯೂ ಕೂಡ ಸಮಸ್ಯೆ ಇರುವಂಥದ್ದು ಆರ್ಥಿಕ ಸಮಸ್ಯೆ. ಕೈಯಲ್ಲಿ ಹಣ ಇಲ್ಲ ಹೇಳಿ ಆದಾಗ ನಾವು ಯಾವುದೇ ನಂಬರಿಗೆ ಕಾಲ್ ಮಾಡಿದರೂ ಸಾಮಾನುಗಳನ್ನು ತರಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ನಮಗೆ ಇಲ್ಲಿ ಸಹಾಯಕ್ಕೆ ಬಂದವರು ಒಟ್ಟು 25 ಮನೆಗಳಿದೆ. ಹಾಗೆ ಸ್ಮಾರ್ಟ್ ಸಿಟೀಸ್ ಮತ್ತು ಸ್ಮಾರ್ಟ್ ಪ್ಲ್ಯಾನೆಟ್ಗಳಲ್ಲಿ ಒಟ್ಟು 60 ಮನೆಗಳಿವೆ. ಈ 60 ಮನೆಗಳಿಗೂ ಸಹಾಯವನ್ನು ಮಾಡಿದ್ದು ಅಂತ ಹೇಳಿದರೆ ನಮ್ಮ ಎದುರು ಇರುವಂತಹ ಸ್ಮಾರ್ಟ್ ಸಿಟಿ ಹಾಗೂ ಸ್ಮಾರ್ಟ್ ಪ್ಲ್ಯಾನೆಟ್ಗಳಲ್ಲಿ ಇರುವಂತಹ ಕೆಲವು ಸೊಸೈಟಿ, ಹಾಗೆ ಸ್ಮಾರ್ಟ್ ಸಿಟಿ ಮತ್ತು ಸ್ಮಾರ್ಟ್ ಪ್ಲ್ಯಾನೆಟ್ ಎನ್ನುವ ಸಂಸ್ಥೆಯಲ್ಲಿರುವ ಸೊಸೈಟಿಯವರು ಮತ್ತು ಅಲ್ಲೇ ಇರುವಂತಹ ಕೆಲವು ಶಾಪ್ ಮಾಲೀಕರು, ಇವರೊಟ್ಟು ಅಲ್ಲಿನ 60 ಮನೆ ಮತ್ತು ಈಚೆ ಸೈಡಿಗಿರುವ 25 ಮನೆಗಳಿಗೆ ಸುಮಾರು 1,000ಕ್ಕೂ ಹೆಚ್ಚಿನ ಅಮೌಂಟಿನ ವಸ್ತುಗಳನ್ನು ನಮಗೆಲ್ಲರಿಗೂ ತಂದುಕೊಟ್ಟು ನಮಗೆ ಸಹಾಯ ಮಾಡಿದ್ದಾರೆ. ಅದರ ಹೊರತಾಗಿ ಯಾವುದೇ ಸ್ಥಳೀಯ ಆಡಳಿತ ಅಥವಾ ಜಿಲ್ಲಾ ಆಡಳಿತ ಅಥವಾ ನಮ್ಮ ಈ ಸದಸ್ಯರು ಕೂಡ ನಮ್ಮಲ್ಲಿ ಯಾವುದೇ ವಿಷಯಗಳನ್ನು ನೀವು ಹೇಗಿದ್ದೀರಿ ಎನ್ನುವುದನ್ನು ಒಂದು ಫೋನಿನ ಮುಖಾಂತರ ಕೂಡ ಕೇಳುವಂತಹ ಒಂದು ಸೌಲಭ್ಯವನ್ನು ಕೂಡ ತೋರಿಸಲಿಲ್ಲ. ಸ್ಮಾರ್ಟ್ ಸಿಟಿ ಬಕ ಸ್ಮಾರ್ಟ್ ಪ್ಲ್ಯಾನೆಟ್ ವಾಣಿಜ್ಯ ಸಮುಚ್ಚಯದ ಅಸೋಸಿಯೇಷನ್ದ ಸಾಗರ್ ಇಸ್ಮಾಯಿಲ್, ಸಾದಿಕ್ ಕಲ್ಲಾಪು, ಮಲಿಕ್ ಇಂಚಿತಿ ಪ್ರಮುಖರು ಈ ಪೊರ್ತು ಒಟ್ಟಿಗೆ ಇತ್ತೇರು.